25 ವರ್ಷ ಸಿನಿಮಾದ ವಿರೋಧದಲ್ಲಿ 25 ವರ್ಷದ ಇನ್ನೊಂದು ಸಾಧನೆ ಏನಂದ್ರೆ 25 ವರ್ಷ ನಾನು ಇಲ್ಲಿ ಕೂತಿರೋ ರವಿ ಸರ್, ಶಿವಣ್ಣ ಹಾಗೂ ರಮೇಶ್ ಸರ್ ಇವ್ರು 3 ಸಿನಿಮಾ ನೋಡಿ 25 ವರ್ಷ ಕಾಲ ಕಳೆದಿದ್ದೀನಿ ನಾನು. ವೇದಿಕೆ ಮೇಲೆ 25 ಇಯರ್ಸ್ ಏನು ಸೆಲೆಬ್ರೇಷನ್ ಅಂತಿರೋ ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಗೋದೇನೆಂದ್ರೆ ಅಲ್ಲಿ ಕೂತಿರ್ಬೇಕಾದ್ರೆ ಇನ್ನೂ ಒಂದು ಧೈರ್ಯ ಏನಂದ್ರೆ ನಮಗಿನ್ನೂ ಹಿರಿಯರಿದ್ದಾರೆ ಆ್ಯಂಡ್ ನಮಗಿನ್ನೂ ತಪ್ಪು ಮಾಡೋ ಅವಕಾಶ ಇದೆ. ಯಾಕಂದ್ರೆ ಇವಾಗ ಅವ್ರು 3 ಜನ ಕೂತಿರೋ ಸ್ಥಾನ ಹೇಗಿದೆ ಅಂದರೆ ಎಲ್ಲ ಭಾರಗಳು ಹೊತ್ಕೊಂಡು ಕೂತಿರೋ ಥರ ಕಾಣ್ತಾರೆ ನನಗೆ, ರವಿ ಸರ್, ಶಿವಣ್ಣ ಎಸ್ಪೆಷಲಿ. ಬಟ್ ಶಿವಣ್ಣ ಹಾಗೂ ರವಿ ಸರ್ ಅಶೋಕ್ ಇಲ್ಲಿ ನೀವಿರೋ ತನಕ ನಮ್ಗೆ ಬಹಳ ಖುಷಿ. ಕಾರಣ ಏನಂದ್ರೆ ನಾವು ಇನ್ನಷ್ಟು 1000 ತಪ್ಪು ಮಾಡ್ಬೋದು. ಯಾಕಂದ್ರೆ ಕಿದ್ದಕ್ಕೆ ನೀವೆಲ್ಲ ಇದ್ದೀವಿ. ಥ್ಯಾಂಕ್ ಯು. ಆ ಸ್ಪೇಸ್ ಹಾಕಿದ್ದೀವಿ. ಎಲ್ಲರೂ ಹೇಳಿದಾಗ 25 ಇಯರ್ಸ್ ಅಂತ ಖಂಡಿತ ಅನಿಸಿಲ್ಲ, ಅನ್ಸೋದಕ್ಕೆ ಯಾರೂ ಬಿಟ್ಟು ಇಲ್ಲ. ಚಿತ್ರರಂಗದಲ್ಲಿ 25 ವರ್ಷಗಳ ಕಾಲ ಇರೋದು ಬೇರೆ. ಅದನ್ನ ಪ್ರೀತಿಯಿಂದ ಕರೆದು ಇಷ್ಟು ಜನ ಚಿತ್ರರಂಗ ಅಂತಂದ್ರೆ ಇಲ್ಲೇ ಇದೆ. ನಾನು ಹಿಂದೆನೇ ಕೂತಿದ್ದಾರೆ ಎಲ್ಲರೂ. ಚಿತ್ರರಂಗ ಬೆಳೆಯೋಕ್ಕೆ ಕಾರಣಗಳನ್ನೆಲ್ಲ ಹಿರಿಯರು ಇಲ್ಲೇ ಇದ್ದಾರೆ. ಸೊ ಅವರೆಲ್ಲರೂ ಸೇರಿ ನನ್ನ ಒಂದು ಪ್ರಾಣನ ಈ ಪ್ರೀತಿಯಿಂದ ಈ ವೇದಿಕೆಯಲ್ಲಿ ಸಜ್ಜು ಮಾಡಿ ಅಲಂಕರಿಸಿ ಸಂಭ್ರಮಿಸಿ ನನ್ನ ಕರೆದು ಆಚರಿಸ್ತಾ ಇದ್ದಾರೆ. ಐ ಥಿಂಕ್ ದಟ್ ಈಸ್ ಮೋರ್ ಬ್ಯೂಟಿಫುಲ್ ಟು ಮೀ. ತುಂಬನೇ ಇಲ್ಲಿ ಬಂದಾಗಿಂದ ಏನೇನೋ ನಡೀತಾ ಇದೆ ವೇದಿಕೆಯನ್ನು ನನಗೇನು ಅರ್ಥ ಆಗ್ತಾ ಇದೆ. ಫಸ್ಟ್ ಟೈಮ್ ನನಗೆ ಎಷ್ಟೋ ವೇದಿಕೆಗೆ ಹೋಗಿದ್ದೀನಿ, ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದೀನಿ. ಫಸ್ಟ್ ಟೈಮ್ ಇವತ್ತು ಸುಮಾರು ವರ್ಷದ ನಂತರ ಸ್ವಲ್ಪ ನರ್ವಸ್ ಆಗಿದೆ ನಾನು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಕಾರ್ಯಕ್ರಮದಲ್ಲಿ ಎಲ್ಲ ಕಣ್ಣು ನಿಮ್ಮ ಮೇಲೆ ಇರಬೇಕಾದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಇವತ್ತು ತುಂಬಾನೇ ಖುಷಿಯಾಗತ್ತೇನೆಂದ್ರೆ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಕುಟುಂಬದಲ್ಲಿ ನನಗೊಂದು ಸ್ಥಾನ ಸಿಕ್ತು. ಕನ್ನಡ ಚಿತ್ರರಂಗದ ಪುಟದಲ್ಲಿ ನನಗೊಂದು ಸ್ಥಾನ ಸಿಕ್ಕಿದೆ. ಕನ್ನಡ ಚಿತ್ರರಂಗ ಅಂತ ಯಾವತ್ತಾದರೂ ಎಷ್ಟೇ ದೊಡ್ಡ ಪುಸ್ತಕ ಬರೆದ್ರು ಅದರ ಒಂದು ಹಾಳೆ ನನಗೆ ಸೇರಿದೆ ಅನ್ನೋದಕ್ಕೆ ಬಹಳ ಖುಷಿ ಆಗಿದೆ. ಇವತ್ತಿಗೆ ಕುತ್ಕೊಂಡು ನಾವು ಆಚರಿಸ್ತಾ ಇದ್ದೀವಿ 25 ವರ್ಷ ಅಂತ. ಬಟ್ ಅದು ಸ್ಟಾರ್ಟ್ ಆದಾಗ ಎಲ್ಲಿವರೆಗೆ ಹೋಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಶಿವಣ್ಣನೇ ಇರ್ಬೋದು, ರವಿ ಸರ್ ಇರ್ಬೋದು, ರಾಕಾಯಣ್ ಸರ್ ಇರ್ಬೋದು, ರಮೇಶ್ ಅರವಿಂದ್ ಸರ್ ಇರ್ಬೋದು. ಪ್ರಯಾಣ ಶುರುವಾದಾಗ ಎಲ್ಲಿವರೆಗೆ ಹೋಗ್ತೀವಿ, ಎಲ್ಲಿವರೆಗೆ ಹೋಗಿ ತಲುಪ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೋಗ್ತಾ 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 ನೋಡಿದಾಗ ಇಷ್ಟು ದೂರ ಬಂದು ಅಂತ ಅನಿಸುತ್ತೆ. ಬಂದಾಗ 2 ಲೆಕ್ಕ ಬರುತ್ತೆ. ಒಂದು, ನಾವು ಎಷ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದೊಂದು ಲೆಕ್ಕ, ಸಿನಿಮಾದಲ್ಲಿ ಎಷ್ಟು ಹಿಟ್ಸ್ ಕೊಟ್ಟಿ ಅನ್ನೋದೊಂದು ಲೆಕ್ಕ. ಆದರೆ ಈ 25 ವರ್ಷಗಳ ಕಾಲದಲ್ಲಿ ಎಷ್ಟು ನೆನಪುಗಳನ್ನು ನಾವು ತಗೊಂಡು ಬಂದಿದ್ದೀವಿ ಅನ್ನೋ ಒಂದು ಲೆಕ್ಕ ಆದರೆ ನೆನಪುಗಳ ಮುಂದೆ ನಮ್ಮ ಸಿನಿಮಾ ಆಗಲಿ, ನಮ್ಮ ಹಿಟ್ಸ್ ಆಗಲಿ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಆಗಲಿ ಯಾವ ಲೆಕ್ಕನೂ ಇಲ್ಲ. ಅಷ್ಟು ನೆನಪು ನನಗೆ ಚಿತ್ರರಂಗ ಕೊಟ್ಟಿದೆ, ಅಷ್ಟು ನೆನಪುಗಳು ನನ್ನ ಸಿನಿಮಾ ಕೊಟ್ಟಿದೆ, ಅಷ್ಟು ಪ್ರೀತಿ ನೆನಪುಗಳು ನೀವೆಲ್ಲರೂ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು. ಸಿನಿಮಾ ಒಂದು ಸುಂದರವಾದ ಜಾಗ. ಅಲ್ಲಿ ಒಳ್ಳೊಳ್ಳೆ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನು ಇಟ್ಕೊಂಡು ಸಿನಿಮಾ ಮಾಡಿದಾಗ ನೀವುಗಳು ನೋಡಿರೋದಲ್ಲ ಬರೀ ನಮ್ಮ ಪ್ಲಸ್ ಪಾಯಿಂಟ್ಸ್ ಹೊರತು ನಮ್ಮ ಮೈನಸ್ ಅಲ್ಲ. ಪ್ರತಿಯೊಬ್ಬ ಕಲಾವಿದನಿಗೂ ಅವನದೇ ಆದಂಥ ಮೈನಸಸ್ ಇದೆ, ತುಂಬಾನೇ ಇರುತ್ತೆ. ಎಲ್ಲಿವರೆಗೂ ಒಬ್ಬ ಒಳ್ಳೆ ನಿರ್ದೇಶಕ, ಒಬ್ಬ ಒಳ್ಳೆ ಕಥೆಗಾರ, ಸಂಗೀತ ನಿರ್ದೇಶಕ, ಛಾಯಾಗ್ರಾಹಕ, ಸಹ ಕಲಾವಿದರು ಎಲ್ಲರೂ ಸೇರಿ
ಒಂದು ಸಿನಿಮಾನ ಅತ್ಯುತ್ತಮವಾಗಿ ಬರೋಕ್ಕೆ ಕಾರಣರಾಗ್ತಾರೆ, ಅಲ್ಲಿವರೆಗೂ ಒಬ್ಬ ನಾಯಕನಟ ಬರುತ್ತಾನೆ. ಸೊ ಇವತ್ತಿಗೆ ನಾನೊಬ್ಬನೇ ಹೀರೋ ಅಲ್ಲ, ನಾನೊಬ್ಬನೇ 25 ವರ್ಷ ಬಂದಿಲ್ಲ. ನನ್ನೊಟ್ಟಿಗೆ 25 ವರ್ಷದಲ್ಲಿ ತುಂಬ ಜನ ಬಂದಿದ್ದಾರೆ, ತುಂಬ ಸ್ನೇಹಿತರು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಈ ವೇದಿಕೆಯಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ನನ್ನನ್ನು ಸುಂದರವಾಗಿ ತೋರಿಸಿ ಒಬ್ಬ ಕಲಾವಿದ ಅಂತ ತೋರಿಸ್ಕೊಟ್ಟ ಈ ಚಿತ್ರರಂಗಕ್ಕೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನ ಹೇಳ್ತೇನೆ. ಒಬ್ಬ ಗುರುವಾಗಿ ನನಗೆ ಸಿನಿಮಾ ಮೇಲೆ ಪ್ರೀತಿಸೋದು ಹೇಗೆ ಅಂತ ತೋರಿಸ್ಕೊಟ್ಟಂತ ನನ್ನ ದೇಶ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಸಿನಿಮಾ ನೋಡಿಕೊಂಡು ಅವ್ರ ಥರವನ್ನು ನಾನು ಹಾಕಬೇಕು ಅಂತ ಅವಾಗ ನಾನು ಸಿಕ್ಕಾಪಟ್ಟೆ ಕಪ್ಪು ಬಟ್ಟೆನೇ ಹಾಕ್ತಾ ಇದ್ದೆ. ಒಂಥರ ಈ ಬ್ಲ್ಯಾಕ್ ನಾನು ಹಾಕೋದಕ್ಕೆ ಕಾರಣನೇ ರವಿ ಸರ್. ಅವ್ರಿಗೆ ಒಂದ್ಸರಿ ನಾನು ಕೇಳಿದ್ದೆ ಕೂಡ, ನಾನು ಯಾಕೆ ಅವರು ಬ್ಲ್ಯಾಕ್ ಹಾಕ್ತೀರ ಅಂತ. ಎರಡಿಗೆ ಕಾರಣ ಅಂತ, ಒಂದು ನಾವು ಬೆಳ್ಳಗೆ ಕಾಣ್ತೀವಿ, ಎರಡನೇದು ತೆಳ್ಳಗೆ ಕಾಣ್ತೀವಿ. ಬಟ್ ಇವತ್ತು ಅಂತ ಒಂದು ದೊಡ್ಡ ಕಲಾವಿದರು ನನಗೆ ಈ ವೇದಿಕೆ ಮೇಲೆ ಇಟ್ಕೊಂಡು ನನ್ನ ಹಿರಿಮಗ ಅಂದಾಗ ಎಲ್ಲಿರೋದ ಒಂದು ಖುಷಿಯಾಗುತ್ತೆ. ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ನನ್ನನ್ನು ಹೊಗಳೋದಾಗಿ ನನ್ನ ಬಗ್ಗೆ ಮಾತಾಡೋದು ಬೇರೆ, ಮನಸ್ಪೂರ್ವಕವಾಗಿ ಒಬ್ಬ ನನ್ನ ದೊಡ್ಡ ಮಗ ಆಗೋದು ಬೇರೆ. ಸೊ ನಾನು ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಶಿವಣ್ಣ ನಮ್ಗೆಲ್ಲರಿಗೂ ಇರೋದು ಒಂದೇ ಟೆನ್ಷನ್, ಯಾವಾಗ ನಮಗೆ ಇವ್ರಿಗಿನ್ನ ಬೇಗ ವಯಸ್ಸಾಗಿ ಹೋಗುತ್ತೆ ಅಂತ. ಇವತ್ತಿನ ನಾವು ಬಂದಿರೋದು ನೋಡಿ ಅವ್ರಿಗೂ ಇರೋದು. ಇನ್ನೊಂದು ನಿಮಿಷ ಅವ್ರು ಕೂತಿದ್ರೆ ಒಂದು ಕಾಲೇಜ್ ಸ್ಟೋರಿ ಬರೀತಾರೆ ಅವ್ರಿಗೆ. ಏನಕ್ಕೆ ಹೇಳ್ತಾ ಇದ್ದೀನಂದ್ರೆ, ಒಂದು ಸೀನಿಯರ್ ನಾನು ಒಬ್ಬ ನಿಮ್ಮಕ್ಕಿಂತ ಮುಂಚೆ ಬಂದವನು ಅನ್ನೋಂಥ ಒಂದು ಚೂರು ಯಾರಿಗೂ ಮೈಂಡಿಗೆ ಬರೋಕ್ಕೆ ಬಿಡಲ್ಲ. ಅವರು ನಮ್ಗಿನ್ನ ಕ್ಲಿಯರ್ ಆಗಿರ್ತಾರೆ, ನಮಗೆ ಉತ್ಸಾಹ ಕೊಡ್ತಾರೆ. ಏನ್ ಮಾತಾಡ್ತಾರೋ ಓಪನ್ ಮಾತಾಡೋದು ಮಾತಾಡ್ತಾರೆ, ಪ್ರಶಂಸದ ಏನು ಪ್ರೈಸ್ ಮಾಡ್ಬೇಕು ಹೇಳ್ತಾರೆ. ಐ ಥಿಂಕ್ ವಿ ಆಲ್ ನೀಡ್ ದಟ್ ಲಿಟಲ್ ಲವ್, ದಟ್ ಎಕ್ಸ್ಪ್ರೆಷನ್ ವಾಟ್ ಹಿ ಗಿವ್ಸ್. ಅವರಿಗೆ ಜಾಸ್ತಿ ತೋರಿಸ್ಕೊಳಕ್ ಬರಲ್ಲ, ನೀವು ನೋಡಿರ್ತೀವಿ. ತಪ್ಕೊಬೇಕಾದ್ರೆ ಅರ್ಧ ತಪ್ಕೊಳ್ಳೋದು, ಹಿಂಗೆ ಕೊಟ್ಟಿಗೆ ಕೊಡೋಬಿಡುತ್ತೆ. ಬಟ್ ಹಿ ಮೇಕ್ಸ್ ಅಸ್ ಆಲ್ ಫೀಲ್ ಪ್ರೌಡ್. ಇವತ್ತಿಗೆ ಅವ್ರ ಸಾಧನೆಗಳನ್ನ ನೋಡ್ಬೇಕಾದ್ರೆ ನಮಗನ್ಸೋದು ಆ ಗಾಡಿನೇ ನಿಲ್ತಾ ಇಲ್ಲ, ನಾವ್ಯಾಕೆ ನಿಲ್ಬೇಕು ಅಂತ. ಸೊ ಇವತ್ತಿಗೆ ನಮಗೆಲ್ಲರಿಗೂ ಇನ್ನಷ್ಟು ಮಾಡಬೇಕು ಅನ್ನೋದು ಹುಮ್ಮಸ್ ಬರ್ತಾ ಇದೆ. ಶಿವಣ್ಣ, ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಲಾವಿದ ಅಭಿನಯ ಚಕ್ರವರ್ತಿ ನೀವೇನು ಕರಿತೀರಿ. Look at that man sitting there, Ramesh Arun sir. I think ನಮ್ಮೆಲ್ಲರಿಗೂ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಮಾಡೋದು ಏನು ಅಂತ ನಮ್ಗೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಎಷ್ಟು ಸಿನಿಮಾಗಳು ನಾವೆಲ್ಲ ಸ್ಟೂಡೆಂಟ್ಸ್ ಆಗಿರ್ಬೇಕಾದ್ರೆ ಅವ್ರು ನೋಡ್ಬೇಕಾದ್ರೆ ಯೂಸ್ ಟು ಫೀಲ್ ವಾಟ್ ಅನ್ ಆಕ್ಟರ್, ವಾಟ್ ಅ ಟ್ಯಾಲೆಂಟ್. ಸಿನಿಮಾದಲ್ಲಿ ಅಳಿಸಿನೂ 25 ವಾರ ಓಡಿಸ್ಬೋದು ಅಂತ ತೋರಿಸೋದ ಕಲಾವಿದರು. ನನಗೆ ಫಸ್ಟಿಗೆ ಅನ್ಕೊಂತಾ ಇದ್ದೆ, ಕಾಮಿಡಿ ಸಿನಿಮಾ 25 ವರ್ಷ, ಆಕ್ಷನ್ ಸಿನಿಮಾ 25 ವಾರಗಳು ಹೋಗುತ್ತೆ, ಎಲ್ಲ ಹೋಗುತ್ತೆ. ಇವ್ರು ಏನು ಅಳಿಸಿ 25 ಅಂದ್ರೆ ಅಳಕ್ಕೆ ಹೋಗೋದು ಕೇಳಿದ್ರು ಜನ ಆ ಟೈಮ್. ಬಟ್ ಸಚ್ ಅ ವರ್ಸಟೈಲ್ ಆಕ್ಟರ್. ಅಂಡ್ ಐ ಥಿಂಕ್ ಟುಡೇ ಕಲೆ ಅನ್ನೋದು ವಿಚಾರದಲ್ಲಿ, ಕಮರ್ಷಿಯಲ್ ಸಿನಿಮಾ ಅನ್ನೋ ವಿಚಾರದಲ್ಲಿ ಕೂಡ ಬರೀ ಒಂದು ಕಮರ್ಷಿಯಲ್ ಆಗಿ ಮಾತ್ರ ಬೆಳೆಯೋದಲ್ಲ. ಇಫ್ ವಿ ಕ್ಯಾನ್ ಆಲ್ ಬಿಕಮ್ even 10% a good actor as you are, sir, I think we will achieve far more. And I think thank you for inspiring us with such wonderful things. And believe, ನನಗೂ ಬಿಲೀವ್ ಮಾಡೋದು ನಮಗೊಂದು ಬಿಲೀವ್ ಬಂತು. ಏನಂದ್ರೆ ಈ ಥರ ಸಿನಿಮಾಗಳು ಮಾಡಿನೂ ಬರೀ ಕಮರ್ಷಿಯಲ್ ಅಲ್ಲ, ಈ ಥರ ಸಿನಿಮಾ ಮಾಡಿನೂ ನಾವು ಎಲ್ಲರನ್ನೂ ಸಂಪಾದಿಸ್ಬೋದು ಅಂತ. ಸೊ ಇವತ್ತು ನನ್ನ ಸಿನಿಮಾದಲ್ಲಿ ನಾನು ಕೆಲವ್ರನ್ನ ಫಾಲೋ ಮಾಡಿದ್ದೀನಿ. ಅಂದರೆ ಐ ಹ್ಯಾವ್ ಫಾಲೋ ವಿಷ್ಣು ಸರ್, ಗತ್ತಲ್ಲಿರೋದು ಹೇಗೆ, ಗತ್ತಲ್ಲಿ ಹೇಗೆ ಒಬ್ಬ ಕಲಾವಿದ ಇರಬೇಕಾದ್ರೆ ನಾನು ಅವ್ರ ಹತ್ರ ಕಲಿತೆ. ಪ್ರೀತಿ ಮಾಡೋದು ಹೇಗೆ ಅಂತ ರವಿ ಸರ್ ಹತ್ರ ಕಲಿತೆ. ಒಂದು ಸಿನಿಮಾನ ಎಷ್ಟು ಸುಂದರವಾಗಿ ತೋರಿಸ್ಬೋದು, ಒಂದು ಸೀನನ್ನ ಎಷ್ಟು ಸುಂದರವಾಗಿ ತೋರಿಸ್ಬೋದು, ಒಂದು ಸೀನಲ್ಲಿ ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊತಾರೆ ನನಗೆ ರವಿ ಸರ್. ಸೊ ಅವರ ಹತ್ರ ಕಲ್ತಿದ್ದೀನಿ. ಎನರ್ಜಿ ಅಂದರೆ ಏನು,
ನಮಗೆ ಅತ್ಯುತ್ತಮವಾದಂಥ ಧ್ವನಿ ಬೇಕಾಗಿರೋ, ನಮಗೆ ಎಲ್ಲರೂ ಆರಡಿನೇ ಆಗಿರಬೇಕಾಗಿಲ್ಲ. ಒಂದು ಆಕ್ಷನ್ ಅಂದ್ರೆ ಏನು, ಹೀರೋಯಿಸಮ್ ಅಂದ್ರೆ ಏನು, ಈಗೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಶಿವನ್ ಅವರಿಗೆ ಐ ಥಿಂಕ್ ಐ ಲರ್ನ್ ದ್ಯಾಟ್ ಫ್ರಮ್ ಹಿಮ್. ಆ್ಯಂಡ್ ಇವತ್ತು ಬಂದಿಲ್ಲ ಇನ್ನು, ಬಟ್ ಇಫ್ ದೇರ್ ಇಸ್ ಒನ್ ಮ್ಯಾನ್ ಅವರಿಂದ ಏನಾದರೂ ಕಲಿಬೋದು ಅಂತಂದ್ರೆ ನಾನು ಉಪ್ಪಿಯವ್ರ ತುಂಬ ಕಲಿಯೋದಿಲ್ಲ. ಅವ್ರಿಗೆ ಗೊತ್ತಾಗೋಯ್ತು ನಾನು ಅದಕ್ಕೆ ಬಂದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನೊಬ್ಬ ಕಲಾವಿದ ಆಗಬಹುದು ಅಂತ ತೋರಿಸ್ಕೊಟ್ಟಿದ್ದು ನನಗೆ ಉಪ್ಪಿ. ಅವಾಗ ನಾನು ಸಹ ನಿರ್ದೇಶಕನಾಗಬೇಕು ಅಂತ ಓಡಾಡ್ಬೇಕಾದ್ರೆ ನೀವೇನ್ರಿ ನೀವು ಇಷ್ಟೆಲ್ಲ ಇಟ್ಕೊಂಡು ಕಲಾವಿದ ಆಗಲಿ ಹೀರೋ ಆಗಲಿ ನೀವು, ಅವತ್ತಿಗೆ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟೆ ನಾನು ಅದನ್ನು. ಬಟ್ ಇಟ್ಸ್ ಇವತ್ತು ನಾನು ಆ್ಯಕ್ಟರ್ ಆಗಿ ಒಂದು ಆರ್ಟಿಸ್ಟ್ ಆಗಿ ಇಲ್ಲಿ ಇನ್ನೂ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ನನಗೊಬ್ಬರು ಆಕ್ಟರ್ ಆಗುವಂತ ಹೇಳೋದಂತ ವ್ಯಕ್ತಿ ಉಪಯೋಗ. ಸೊ ಥ್ಯಾಂಕ್ ಯು ಸೋ ಮಚ್. ನಿರ್ದೇಶನ ಮಾಡೋದಕ್ಕೂ ಕೂಡ ನನಗೆ ಸ್ಫೂರ್ತಿ ಕೊಟ್ಟವರು. ಹಾಗೆಯೇ ಒಬ್ಬರ ಬಗ್ಗೆ ನಾನು ಹೇಳಬೇಕು, ದಟ್ ಇಸ್ ಮಿಸ್ಟರ್ ರಾಕ್ಲೈನ್ ವೆಂಕಟೇಶ್ವರ. ಈ ವ್ಯಕ್ತಿ ಕಂಡ್ರೆ ನನಗೆ ತುಂಬ ಹೊಟ್ಟೆ ವಿಷಯ. ಯಾಕಂದ್ರೆ ಅವರು ಬೇರೆಯವರು ನಂತರ ಜಾಸ್ತಿ ಪ್ರೀತಿಸ್ತಾರೆ. ಸಂಹೌ ಎಲ್ಲೋ ಒಂದು ಕಡೆ ನನಗೆ ಫಸ್ಟ್ ಕಲಾವಿದನಾದಾಗ ನನಗೂ ತೊಂದರೆ ಅಂತ ಬಂದಾಗ ಎಲ್ಲೇ ಏನಿರಲಿ ಸಹಾಯಕ ಒಬ್ಬರು ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಫಸ್ಟ್ ಟೈಮ್ ನನಗೂ ಸಹಾಯ ಮಾಡಿದಂಥ ವ್ಯಕ್ತಿ ಅಂದರೆ ವೆಂಕಟೇಶ್ವರ. ನನಗೂ ಕಷ್ಟ ಆಯ್ತು, ಹೀರೋ ಆಗ್ಬಿಟ್ಟಿದ್ದೀನಿ, ದುಡ್ಡಿಲ್ಲ, ತೊಂದರೆ. ಅವತ್ತು ನನಗೆ ಇಂಡಸ್ಟ್ರಿಗೆ ಯಾರು ಹೋಗಬೇಕು ಗೊತ್ತಾಗಿಲ್ಲ. ಯಾಕಂದ್ರೆ ಕೆಲವ್ರ ಹತ್ರ ಹೋದ್ರೆ ಮರ್ಯಾದೆ ಆಗಿದೆ, ಏನಪ್ಪ ಇವರೆಲ್ಲ ಹುಚ್ಚಾಸನ ಮಾಡಿದಾರೆಲ್ಲ ಮಾಡಿದ್ರೆ ಅದು ದುಡ್ಡು ಬೇಕಾಗಲ್ಲ. ಬಹಳ ಧೈರ್ಯ ಮಾಡಿ ನನಗೆ ನೆನಪಿರೋದು ಮಧ್ಯರಾತ್ರಿ ಅವರಿಗೆ ಫೋನ್ ಹಾಕಿದ್ದೆ. ಅದೃಷ್ಟ ಫೋನ್ ತೆಗೆದ್ರು, ಸರ್ ಒಂಚೂರು ಬರ್ತೀನಿ ಮಾತಾಡಬೇಕು ಅಂತ. ನಾನೇ ಬರ್ತೀನಿ, ಇಲ್ಲ ಸರ್ ನಾನು ಬರ್ತೀನಿ ಅಂತ ಅವ್ರ ಮನೆಗೆ ಹೋದೆ. ಯು ವೋಂಟ್ ಬಿಲೀವ್, ಆಲ್ಮೋಸ್ಟ್ 12:30 ನೈಟ್ ನಾನು ಹೋಗಿ ಕೇಳೋಕ್ಕಿಂತ ಮುಂಚೆನೇ ಐ ಥಿಂಕ್ ಹಿ ನ್ಯೂ ಸಮಥಿಂಗ್ ಇಸ್ ನಾಟ್ ರೈಟ್. ಅವಾಗ ನನಗೆ ಒಂದು ತಲೆ ತಗ್ಸೋಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚೆನೆ ನೀವು ಕೇಳಲೇಬೇಡಿ, ಹೇಳಿ ಅಂದ್ಬಿಟ್ಟು ಹಾಗೆ ಸಹಾಯ ಮಾಡಿ. ಅಂದರೆ ಇವತ್ತಿಗೂ ನಾನು ಅದನ್ನು ನೆನಪಿಟ್ಕೊಂಡಿದ್ದೀನಿ. ಅಂದರೆ ಅವ್ರು ಕೊಟ್ಟಿದ್ದ ಹಣದಿಂದ ಕೆಲವು ಟೈಮ್ ಒಪಿನಿಯನ್ ಅಂತ ನಾವೇನು ಹೇಳ್ತೀವಿ, ಆ ಒಪಿನಿಯನ್ ಅವರು ಅವತ್ತು ನನಗೆ ಬಿಟ್ಟಿದ್ದಾರೆ. ಸೊ ಇವತ್ತಿಗೆ ನಾವು ಏನೇ ಅವರ ಹತ್ರ ಕಿತ್ತಾಡಲಿ, ಏನೇ ಮಾಡಲಿ, ಮನಸ್ತಾಪಗಳಲ್ಲ ಅಂತಲ್ಲ, ಖಂಡಿತ ಇರುತ್ತೆ. ಬಟ್ ನನಗೆ ಅವ್ರು ಯಾವತ್ತಿದ್ರು ರಾಕ್ಲೈನ್ ವೆಂಕಟೇಶ್, ಅವ್ರು ಯಾವತ್ತಿದ್ರು ನನಗೆ ಒಂದು ಹಿರಿಯ ಬ್ರದರ್, ಆ ಸ್ಥಾನ ಯಾವತ್ತಿದೆ ಸರ್. ಆ್ಯಂಡ್ ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಿಲ್ ನೆವರ್ ಫರ್ಗೆಟ್ ದಟ್ ಹೆಲ್ಪ್. ಸಿನಿಮಾದಲ್ಲಿ ನಾನು ಇವತ್ತಿಗೆ ತುಂಬ ಜನ ಬರದಲ್ಲೇ ಇರ್ಬೋದು, ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಮಾಧ್ಯಮಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಸಹ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿಗೆ ನನ್ನ ಜೀವಂತವಾಗಿಟ್ಟಂತ ನನ್ನ ಸಿನಿಮಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನೀವು ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾವು ಬದುಕಬೇಕಾದ್ರೆ, ಜೀವಂತ ಇರಬೇಕಾದ್ರೆ ಬರೀ ಉಸಿರು ಓಡ್ತಾ ಇದ್ರೆ ದೇಹದಲ್ಲಿ ಸಾಲದು. ನಾವು ಬೇಕು ಯಾರಿಗೂ ಅಂತ ಅನ್ನಿಸ್ಬೇಕು. ವಿ ಆಲ್ ಫೀಲ್ ವಾಂಟೆಡ್, ರೈಟ್? ಆ ವಾಂಟೆಡ್ ಇಲ್ಲ ಅಂತಂದ್ರೆ, ಆ ಫೀಲಿಂಗ್ ಬರಲಿಲ್ಲ ಅಂದ್ರೆ ನಮಗೆ ನಾವೆಲ್ಲರೂ ಸುಮ್ಮನೆ ಬದುಕಿದ್ದೀವಿ ಅಷ್ಟೇ. ಉಸಿರಾಡ್ತಾ ಇದ್ದೀವಿ, ದೇಹ ಇದೆ, ಮೂಳೆ ಇದೆ, ಊಟ ಇದೆ. ಯೋಚನೆ ಮಾಡಿ, ತುಂಬ ಜನ ಇರ್ತಾರೆ ಆ ಥರ ಪ್ರಪಂಚದಲ್ಲಿ, ಇದೀವಿ ಅಷ್ಟೇ. ಬಟ್ ಯಾರಿಗೂ ನಾವು ಬೇಡ ಅಂತ. ಬಟ್ ನಾನು ಬೇಕು ಈ ಚಿತ್ರರಂಗಕ್ಕೆ, ನನಗೆ ನೀವು ಬೇಕು ಅಂತ ತೋರಿಸ್ಕೊಟ್ಟಂತ ನೀವೆಲ್ಲರಿಗೂ, ಪ್ರತಿಯೊಬ್ಬರಿಗೂ ನನ್ನನ್ನು ಜೀವಂತ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸಮಾರಂಭನ ಇಷ್ಟು ಪ್ರೀತಿಯಿಂದ ಆಚರಿಸಿದಂಥ ನಮ್ಮ ಶಿವರಪ್ಪ ಬಾಬು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ. ಬಾಬು ಅವರೇ, ಶಿವಪ್ಪ ಬಾಬು ಐ ಥಿಂಕ್ ಅಲ್ಲಿ ಕುತ್ಕೊಂಡಿರ್ಬೇಕಂದ್ರೆ ನನಗೆ ಕೆಲವು ಸ್ಲೈಡ್ಸ್ ತೋರಿಸಿದ್ರು. ನನಗೆ
ಒಂದು 25 ವರ್ಷ ಸ್ಟೇಟ್ ಕಣ್ಮುಂದೆ ಬಂದದನ್ನು ಏರ್ಪಡಿಸಿದಂಥ ಈ ಶ್ರೇಯಸ್ ಮೀಡಿಯಾದವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ. ಇಲ್ಲಿ ಬಂದಿರೋ ಎಷ್ಟೋ ಮಿತ್ರರು ಬಂದಿದ್ದಾರೆ, ಅರುಣ್, ವಾಸುಕಿ, JK, ಆಶಿಕಾ, ಇಲ್ಲಿ ನನ್ನ ಸ್ನೇಹಿತ ಮಂಜು ಕೂಡ ಇದ್ದಾನೆ, ಕುಮಾರ್, ಆಲ್ ಆಫ್ ಇರಲಿ, ಇನ್ನೂ ಗೊತ್ತಿಲ್ಲ ಸುಮಾರು ಜನ ಇರಲಿ, ಎಲ್ಲರೂ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ. ಎಸ್ ಅಫ್ಕೋರ್ಸ್ ಶಿವಣ್ಣ ಹೇಳಿದ್ರು, ರವಿಶರ್ ಹೇಳಿದ್ರು, 25 years ಇಸ್ ನಥಿಂಗ್. ಇಲ್ಲಿಂದ ಒಂದು ಪರೀಕ್ಷೆ ಅಂತ ನನಗೆ ಗೊತ್ತಿರೋದು ಒಂದೇ, ಎಲ್ಲಿವರೆಗೂ ನನಗೋಸ್ಕರ ಕತೆ ಒಬ್ಬರು ಬರೀತಾ ಇರ್ತಾರೋ ಅಲ್ಲಿವರೆಗೆ ನಾನು ಮೇಕಪ್ ಹಾಕೊಂಡಿರ್ತೀನಿ. ಥ್ಯಾಂಕ್ ಯು. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಪ್ರೀತಿ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಅನ್ನ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿಬಿಡಿ. ಇನ್ನು ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತಷ್ಟು ಮಸ್ತ್ ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ.